ಫ್ರೆಂಡ್ಸ್ ಇಲ್ಲಿ ನೋಡಿ ಕಿಟ್ಟಿ ಯಾಕೆ ಇಲ್ಲಿದ್ದಾಳೆ ಗೊತ್ತುಂಟಾ? ಇಲ್ಲಿ ನೋಡಿ ನಮ್ಮ ನಿಸರ್ಗ ಹೊರಡ್ತಾ ಇದ್ದಾಳೆ. ಇವತ್ತು ಸ್ವಲ್ಪ ಲೇಟ್ ಆಯ್ತು ಇವತ್ತು ಸಹ. ಅವಳಿಗೊಂದು ಹ್ಯಾಪಿ ಜರ್ನಿ ಹೇಳಿ ನಿಮ್ಮ ಪರವಾಗಿ ಎಲ್ಲರೂ ಕೂಡ. ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ಏನು ಗೊತ್ತುಂಟ, ಏನು ಮೂಡಿಲ್ಲ ನನಗೆ. ಥರ ಬೇಜಾರಾಗ್ತಾ ಉಂಟು. ವ್ಲಾಗ್ ಇವತ್ತು ಮಾಡೋದೇ ಬೇಡ ಅಂತ ಫೀಲ್ ಆಗ್ತಾ ಉಂಟು. ವ್ಲಾಗಿಂಗೆ ಸ್ಟಾಪ್ ಮಾಡು ಅಂತ ಫೀಲ್ ಆಗ್ತಾ ಉಂಟು ನನಗೆ. ಯಾಕೆ ಅಂತ ಹೇಳಿದರೆ, ಎಂಥ ರೆಸಿಪಿ ಮಾಡಿದರೆ ಸಹ ರೆಸಿಪಿಗೆ ಒಂದು ಎಲ್ಲಿವರೆಗೆ ಅವಸ್ಥೆ ಹೇಳಿದರೆ, ಯಾವುದೋ ರೆಸಿಪಿ ಮಾಡಿರ್ತೇನೆ, ಟೈಟಲ್ ಏನೋ ಹಾಕಿರ್ತೇನೆ, ಆದರೆ ಸಹ ಯಾರೂ ಇದರ ಬಗ್ಗೆ ಕಾಮೆಂಟೇ ಮಾಡೋದಿಲ್ಲ ನನಗೆ. ನಿಮ್ಮ ರೆಸಿಪಿ ಅಟ್ಲೀಸ್ಟ್ ನನ್ನನ್ನು ರೋಸ್ಟ್ ಆದರೂ ಮಾಡಬೇಕಾ, ನೀವು ರೆಸಿಪಿ ಯಾವುದು ಹಾಕಿದ್ದೀರಿ ಮೇಡಮ್, ಟೈಟಲ್ ಏನು ಹಾಕಿದ್ದೀರಿ ಅಂತ. ಅದಕ್ಕೆ ನಾನು ಮೊನ್ನೆಯಿಂದ ಕಾಯ್ತಾ ಇದ್ದೇನೆ ಯಾರಾದರೂ ನನಗೆ ಕಾಮೆಂಟ್ ಮಾಡಿ. ಯಾರು ಸಹ ಮಾಡಿ, ಅಂದರೆ ಯಾರು ಸಹ ಸೀರಿಯಸ್ ಆಗಿ ಒಂದು ನನ್ನ ವ್ಲಾಗನ್ನು ವ್ಯೂವೇ ಮಾಡೋದಿಲ್ಲ ಅಂತ ಆಯ್ತು. ಅಂದರೆ ಸೀರಿಯಸ್ ಆಗಿ ಇಷ್ಟಪಟ್ಟು ವ್ಲಾಗ್ ವ್ಯೂ ಮಾಡೋರು ಯಾರು ಸಹ ಇಲ್ಲ ಅಂತ ಆಯ್ತು. ಇಷ್ಟ ಆಗಲಿ ಅಂತ ಹೇಳಿ ನಾನು ಯಾವ ಊರಿನ ರೆಸಿಪಿಯನ್ನು ಹುಡುಕ್ಲಿಕ್ಕೆ ದಿನದಲ್ಲಿ 2 ಗಂಟೆ 3 ಗಂಟೆ ಎಲ್ಲ ಟೈಮ್ ವೇಸ್ಟ್ ಮಾಡ್ತೇನೆ. ಮತ್ತು ಆ ನಾಗಾಲ್ಯಾಂಡ್ನ ಮಾರ್ಕೆಟಲ್ಲೆಲ್ಲ ಎಷ್ಟು ತಿರುಗಿದ್ದೇನೆ ಗೊತ್ತಾ, ನಾನು ನೋಡಬಾರ್ದನ್ನೆಲ್ಲ ನೋಡಿದ್ದೇನೆ. ಆದರೆ ಸಹ ಒಬ್ಬರದು ಒಂದು ದಮ್ಮಿಲ್ಲ ಅಮ್ಮಾರೆ. ನನಗೆ ಬೇಜಾರಾಗಿ ಹೋಯಿತು ಸತ್ಯದ. ಅದಕ್ಕೆ ಇವತ್ತು ಬೆಳಿಗ್ಗಿನಿಂದ ಆಲೋಚನೆ ಮಾಡ್ತಾ ಇದ್ದೇನೆ, ವ್ಲಾಗ್ ಬೇಕಾ ಬೇಡ ಅಂತ. ಬೇಡಿ ನೋಡಲಿಕ್ಕೆ ಇಂಟ್ರೆಸ್ಟ್ ಯಾರಿಗೆ ಸಹ ಇಲ್ಲದಿದ್ದರೆ ಮತ್ತೆ ಇನ್ನು ಮುಂದೆ ವ್ಲಾಗ್ ಮಾಡೋದಿಲ್ಲ. ಸೊ ಇದು ನನ್ನ ಲಾಸ್ಟ್ ವ್ಲಾಗ್. ಹಾಗೆ ನಿಮ್ಮ ಹತ್ರ ಒಂದು ಮಾತಾಡುವ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾನೆ. ಎಂಥ ಆ್ಯಕ್ಟಿವಿಟಿ ಮಾಡಲಿಲ್ಲ. ಬೆಳಿಗ್ಗೆ ನನ್ನ ಮಗಳು ಹೊರಟ್ಲು ಮೈಸೂರಿಗೆ, ಅವಳಿಗೆ ಕಾಲೇಜ್ ಇವತ್ತು ಸಹ ಇತ್ತು. ಬಟ್ ನಿನ್ನೆ ನಮ್ಮಲ್ಲಿ ಮಹಾಲಯ ಇದ್ದ ಕಾರಣ ಅವಳನ್ನು ನಿಲ್ಲಿಸಿಕೊಂಡೆವು ನಾವು. ಮಹಾಲಯಕ್ಕೆ ಬೆನ್ನು ಹಾಕಿ ಹೋಗೋದು ಬೇಡ ಅಂತ ಹೇಳಿ. ಹಾಗೆ ಇವತ್ತು ಬೆಳಿಗ್ಗೆ ಅವಳು ಒಂದು 10 ಗಂಟೆಗೆ ಹೋದ್ಲು. ಈಗ ತಲುಪಲಿಕ್ಕೆ ಆಯಿತು ಮೈಸೂರಿಗೆ ಆಲ್ಮೋಸ್ಟ್. ಹಾಗಾಗಿ ಅವಳಿರುವಾಗ ಒಂದು 2-3 ರೆಸಿಪೀಸ್ ಎಲ್ಲ ಆಯಿತು. ಮತ್ತು ನನ್ನ ಮಗ ಅವನ ಕ್ಲಾಸಲ್ಲೆಲ್ಲ ಬ್ಯುಸಿ ಇರ್ತಾನೆ, ಅವನಿಗೆ ಕ್ಲಾಸಸ್ ಎಲ್ಲ ಆಗ್ತಾ ಉಂಟು. ಮತ್ತೇನೋ ಅವನದೇ ಆದಂತಹ ಕೆಲವು ವರ್ಕ್ ಏನೆಲ್ಲ ಮಾಡ್ತಾ ಇರ್ತಾನೆ ಅವನು. ಹಾಗೆ ಅವನ ಪಾಡಿಗೆ ಇರ್ತಾನೆ, ನಾನು ನನ್ನ ಪಾಡಿಗೆ ಇರ್ತೇನೆ, ನನ್ನ ಹಸ್ಬೆಂಡ್ ಅವರ ಪಾಡಿಗೆ ಇರ್ತಾರೆ, ನಮ್ಮ ನಾಯಿ ಅದರ ಪಾಡಿಗೆ ಉಂಟು, ನಮ್ಮ ಹಸುಗಳು ಅದರ ಪಾಡಿಗೆ ಉಂಟು. ಇಲ್ಲಿ ನೋಡಿ ವಾತಾವರಣ ಅದು ಅದರ ಪಾಡಿಗೆ ಉಂಟು. ಹಾಗೆ ಈಗ ಭಾರಿ ಒಂದು ಬೇಜಾರು. ಏನು ಮಾಡೋದು, ನಿಮಗೆ ಯಾವ ಥರದ ಕಂಟೆಂಟ್ ಕೊಟ್ಟರು ನಿಮಗೆ ಇಷ್ಟ ಆಗೋದಿಲ್ಲ ಅಂತ ಆದರೆ ನಾವು ಮಾಡೋದೆಲ್ಲ ನಿಮಗೋಸ್ಕರ ಅಲ್ವಾ. ನಾನು ಮಾತಾಡೋದು ಭಾಷಣ ಅಂತ ನನ್ನ ಮಗ ಬೈತಾನೆ. ಮತ್ತು ನಾವು ಎಂಥ ಆ್ಯಕ್ಟಿವಿಟಿ ನೋಡೋದು, 40+ ಏಜ್ನವರು ಎಂಥ ಆ್ಯಕ್ಟಿವಿಟಿ ತೋರಿಸ್ಲಿಕ್ಕೆ ಆಗ್ತದೆ ಹೇಳಿ. ಎಲ್ಲರೂ ಹಾಕ್ತಾರೆ, ಕಿಚನ್ ಟಿಪ್ಸ್ ಹಾಕ್ತಾರೆ, ಹೋಮ್ ಮೇಕಿಂಗ್ ಹಾಕ್ತಾರೆ, ಅದು ಮೇಕಿಂಗ್ ಇದು ಮೇಕಿಂಗ್, ಕ್ಲೀನಿಂಗ್ ಹ್ಯಾಕ್ಸ್ ಎಲ್ಲ ಸಹ ಹಾಕ್ತಾರೆ. ಮತ್ತು ಅದೆಲ್ಲ ಇದ್ದದೆ ಅಲ್ವಾ, ಅದಕ್ಕಿಂತ ಡಿಫ್ರೆಂಟಾಗಿ ನಾವು ಏನಾದರೂ ಹಾಕಬೇಕು. ಅದಕ್ಕೆ ನಾನು ನಮ್ಮ ಹಸುಗಳದ್ದು ಗೊಬ್ಬರದೆಲ್ಲ ಹಾಕ್ತಾ ಇರ್ತೇನೆ. ಬಟ್ ನಮ್ಮ ಹಸುಗಳನ್ನು ಯಾರು ಸಹ ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಅಲ್ಲಿವರೆಗೆ ಆಗಿದೆ ನಮ್ಮ ಭಾರತದ ಸ್ಥಿತಿ. ಹೆಂಗಸರಿಗೆ ಅಂತೂ ಹಸುಗಳಂದರೆ ಆಗೋದಿಲ್ಲ. ಹಾಗೆ ಮೋಸ್ಟ್ಲಿ ಅದಕ್ಕೆ ಇರ್ಬೋದು ನನ್ನ ವೀಡಿಯೋಸ್ ಯಾರಿಗೆ ಸಹ ಇಷ್ಟ ಆಗಿಲ್ಲ. ಆ್ಯಕ್ಚುಲಿ ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಅಂತ ಹೇಳಿದರೆ, ನಮ್ಮ ಭಾರತೀಯ ತಳಿ, ಅದರಲ್ಲಿ ಸಹ ನಮ್ಮ ಪ್ರಾದೇಶಿಕ ತಳಿಯಾದಂತಹ ಮಲೆನಾಡು ಗಿಡ್ಡ ಹಸುವನ್ನು ನಮ್ಮ ಊರಿನ ಲೇಡೀಸ್ ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನುವ ಉದ್ದೇಶದಿಂದ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಸ್ವಲ್ಪ ಹಸುವಿನ ವಿಷಯ ಇದರಲ್ಲಿ ತರ್ತಾ ಇದ್ದೆ ನಾನು. ಯಾಕೆ ನಂದು ಇನ್ನೊಂದು ಚಾನೆಲ್ ಉಂಟು, ಅದರಲ್ಲಿ ನನಗೆ ಲೇಡೀಸ್ ವ್ಯೂವರ್ಸ್ 11% ಇರೋದು. ಉಳಿದದ್ದೆಲ್ಲ ಜೆಂಟ್ಸ್, ಕೃಷಿಯಲ್ಲಿ ಹೈನುಗಾರಿಕೆಯಲ್ಲೆಲ್ಲ ಇಂಟ್ರೆಸ್ಟ್ ಇರುವವರು. ಹಸುಗಳ ಬಗ್ಗೆ ಇಂಟ್ರೆಸ್ಟೇ ಇಲ್ಲ, ಯಾರಿಗೆ ಸಹ ಇಂಟ್ರೆಸ್ಟ್ ಇಲ್ಲ. ಸ್ವಲ್ಪ ನೋಡಿ ನಾನು ವ್ಲಾಗಿಂಗ್ ಮಾಡ್ತೇನೆ, ಇದು ಹಸುಗಳ ಕೆಲಸ ಮಾಡ್ತೇನೆ, ಮನೆಯ ಕೆಲಸ ಮಾಡ್ತೇನೆ, ಕೃಷಿ ಕೆಲಸ ಮಾಡ್ತೇನೆ. ಹಾಗೆ ನಾನು ಹೊರಗೆ ಸಹ ಬೇಕಾದ ಹಾಗೆ ಬಂದುಕೊಂಡಿರ್ತೇನೆ. ಇದನ್ನು ನೋಡಿ ಆದರೆ ಸಹ ಎಲ್ಲರಿಗೆ ಸಹ ಆಸಕ್ತಿ ಬರಬೇಕು ಅಂತ. ಹಸು ಸಾಕಿದರೆ ಅದೊಂದು ನಮಗೆ ಇದಲ್ಲ ಅಂತ, ಕಠಿಣ ಕೆಲಸ ಅಲ್ಲ, ನಮಗೆ ಅದೊಂದು ಜೈಲುವಾಸ ಅಲ್ಲ. ಅದು ಹಾಲು ಕೊಡ್ತದೆ, ಅದು ತುಳಿಯುವುದಿಲ್ಲ, ಇದರಿಂದ ನಮಗೆ ಪ್ರಯೋಜನ ಉಂಟು ನಮ್ಮ ಆರೋಗ್ಯಕ್ಕೆಲ್ಲ, ಹೀಗೆಲ್ಲ ತೋರಿಸ್ಬೇಕು ಅಂತೆಲ್ಲ ನಾನು ಮಾಡಿದ್ದು. ಬಟ್ ನಿಮ್ಗೆ ಇಷ್ಟ ಆಗೋದಿಲ್ಲದಿದ್ದರೆ ಇಟ್ಸ್ ಓಕೆ, ನಾನು ಇನ್ನು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೇನೆ. ಸಾರಿ ನಾನು ಇನ್ನು ಮುಂದೆ ವ್ಲಾಗಿಂಗ್ ಸ್ಟಾಪ್ ಮಾಡ್ತೇನೆ. ಬೇಡ, 2 ತಿಂಗಳು ನಾನು ಟ್ರೈ ಮಾಡಿ ನೋಡಿದೆ ಫ್ರೆಂಡ್ಸ್. ಸ್ವಲ್ಪ ಆದರೂ ವ್ಯೂಸ್ ಹೆಚ್ಚು ಕಡಿಮೆ ಆಗ್ತದ ಅಂತ ನೋಡಿದೆ, ಬೇರೆ ರೀತಿಯಲ್ಲಿ ಟ್ರೈ ಮಾಡಿ ನೋಡಿದೆ. ಮತ್ತು ನನ್ನಲ್ಲಿ ಇರುವಂತಹ ಫೋನಿಂದವೇ ನಾನು ಮಾಡೋದು. ಅದಕ್ಕಿಂತ ಹೊಸ ಕ್ಯಾಮರಾ ಎಲ್ಲ ತಗೊಳ್ಳುವಂತಹ ಸಾಹಸಕ್ಕೆ ನಾನು ಕೈ ಹಾಕಲಿಲ್ಲ. ಯಾಕೆಂದರೆ ಯಾರು ಸಹ ನೋಡೋದು, ನಾವು ಎಷ್ಟು ಹೈ ಆ್ಯಂಡ್ ಕ್ಯಾಮರಾ ಆಗಲಿ ಐಫೋನ್ ಆಗಲಿ ಮಾಡಿದರೆ ಪ್ರಯೋಜನ ಇಲ್ಲ. ನಮ್ಮ ಆ್ಯಕ್ಟಿವಿಟೀಸ್ ಜನರಿಗೆ ಮನೋರಂಜನೆ ಕೊಡಬೇಕು ಅಥವಾ ಏನಾದರೂ ಅದರಲ್ಲಿ ಟೇಕ್ ಅವೇ ಇರಬೇಕು.
ಅವರಿಗೆ ಲರ್ನಿಂಗ್ ಸಿಗಬೇಕು ಅಥವಾ ಎಂಟರ್ಟೈನ್ಮೆಂಟ್ ಆದರೂ ಸಿಗಬೇಕು, ಏನೋ ಒಂದು ಸಿಗಬೇಕು. ಯಾವುದಿಲ್ಲದೆ ನಾವು ಹೈ ಆ್ಯಂಡ್ ಮೊಬೈಲ್, ಹೈ ಆ್ಯಂಡ್ ಕ್ಯಾಮರಾ ತಗೊಂಡು ಶೂಟಿಂಗ್ ಮಾಡಿ ಎಂಥ ಪ್ರಯೋಜನ ಉಂಟು? ಸೊ ಸಾಕು, ಇನ್ನು ಮುಂದೆ ನಾನು ವ್ಲಾಗಿಂಗ್ ಮಾಡೋದಿಲ್ಲ. ನನಗೆ ನನ್ನ ನೆನಪಿಗೋಸ್ಕರ ನಾನು ಏನಾದರೂ ವಿಡಿಯೋ ನನಗೆ ಮನಸ್ಸಿದ್ದಾಗ, ನನಗೆ ಟೈಮ್ ಇದ್ದಾಗ, ನನಗೆ ಖುಷಿ ಬಂದಂತಹ ವಿಷಯಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಿಮಗೆ ಎಲ್ಲಿಯಾದರೂ ನನ್ನ ವಿಡಿಯೋ ಸಿಕ್ಕಿದರೆ ನಿಮ್ಗೆ ಇಷ್ಟ ಆದರೆ ಆ ಸಂದರ್ಭದಲ್ಲಿ ನೋಡಿ ಅಂತ ಹೇಳಬೇಕು ಅಂತ ಅನಿಸಿಕೊಂಡು ನಾನು ಹೇಳಿದ್ದು. ಸೊ ಇನ್ನು ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ, ಆಯಿತಾ. ನನ್ನ ವಿಡಿಯೋ ಎಲ್ಲ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲಲ್ಲ. ನಮ್ಮ ಬಂಟಿ ನೋಡಿ, ಈಗ ನಾನು ಗೂಡಿನಿಂದ ಕರ್ಕೊಂಡು ಬಂದು ಇಲ್ಲಿ ಕಟ್ಟಿದ್ದೇನೆ ಅವ ಮಂಗಣ್ಣನನ್ನು. ಇಲ್ಲಿ ಎಲ್ಲ ಚಂದ ಮಾಡಿ ಫಿನೈಲೆಲ್ಲ ಹಾಕಿ ಎಲ್ಲ ಒರೆಸಿ ಎಲ್ಲ ಆಯ್ತು. ಈಗ ಬಂದು ಏನು ಕಟ್ಟಿ ಹಾಕಿದ್ದು ಅದಕ್ಕೆ ನಾನು, ಅಂದರೆ ಇದ್ದ ಕಡೆ ಎಲ್ಲ ಹೋಗಿ ಮಲಗ್ತಾರೆ, ನಾನು ಎಷ್ಟು ಕಷ್ಟಪಟ್ಟು ಒರೆಸೋದಲ್ಲ, ಅದಕ್ಕೆ ಬೇಕಾಗಿ ಕಟ್ಟಿದ್ದೇನೆ, ಸ್ವಲ್ಪ ಹೊತ್ತಾದರೂ ಇರಲಿ ಹಾಗೆ ಅಂತ. ಇನ್ನು ಬನ್ನಿ ನಮ್ಮ ಹಸುಗಳನ್ನೆಲ್ಲ ನಾನು ತೋರಿಸ್ತೇನೆ, ಎಲ್ಲರನ್ನು ಒಮ್ಮೆ ನೋಡಿ ನೀವು. ನಮ್ಮ ವರ್ಧನನ್ನು ನೋಡಿ, ನಮ್ಮ ಶಂಭುವನ್ನು ನೋಡಿ, ವೃಂದನನ್ನು ನೋಡಿ, ಇವರನ್ನೆಲ್ಲ ನೋಡಿ. ಇನ್ನು ನನ್ನ ವೀಡಿಯೋದಲ್ಲಿ ಇವರನ್ನೆಲ್ಲ ನಾನು ತೋರಿಸೋದಿಲ್ಲ ನಿಮಗೆ. ನೋಡಿ ತಾಡೋಚಿ ಪುಟ ನೋಡಿ, ವಾರಿಜಮ್ಮನನ್ನು ನೋಡಿ, ನಮ್ಮ ವೃದ್ಧಿ ನೋಡಿ, ಅವಳು ಇದು ಸ್ಕೆಲೆಟನ್ ನಮ್ಮದು ಬುದ್ಧಿಯಕ್ಕ. ಚಂಬು ನಂದು ಹಾಲು ಕರೆಯೋ ಹೊತ್ತಾಯಿತು ಫ್ರೆಂಡ್ಸ್. ಹಾಗೆ ಇವ ಭಾರಿ ಆ್ಯಕ್ಟಿವ್ ಆಗಿದ್ದಾನೆ, ಎಲ್ಲ ಹೊಟ್ಟೆ ಎಲ್ಲ ಖಾಲಿ ಮಾಡ್ತಾ ಇದ್ದಾನೆ ನೋಡಿ. ಹೊಟ್ಟೆ ಖಾಲಿ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾನೆ ಹಾಲು ಕುಡಿಲಿಕ್ಕೆ. ತಾಯಿ ಮಗ ಭಾರಿ ಜೋರಿದ್ದಾರೆ. ಇವ ನೋಡಿ ನನ್ನ ಮುದ್ದು ಬಂಗಾರು, ಮುದ್ದು ಬಂಗಾರು. ನಾನು ಅವನಿಗೆ ಬೈತೇನೆ, ಅವನ ರಿಯಾಕ್ಷನ್ ನೋಡಿ ನಾನು ಬೈದರೆ. ಸುಖ ಸುಖ ಆನು ಹಪ್ಪ ಹಪ್ಪ ವರ್ಧನ್ ಅಪ್ಪನೇ. ನೋಡಿದ್ರ ವರ್ಧನ್ನ ರಿಯಾಕ್ಷನ್ ನೋಡಿದ್ರ ನಾನು ಬೈದೋದಕ್ಕೆ? ಅಪ್ಪ ತಂಟಂಪೆ ಹಾಂ ಜಾನೆ ಪೆಟ್ಟು ಬೋಡ ಬೋಡ ಬೆಟ್ಟೆ. ಅವನಿಗೆ ಆಗ್ಬೋದು, ಇವ್ರು ಯಾಕೆ ಮಾರ ನನಗೆ ಬೈತಾರೆ ಅಂತ ಹೇಳಿ. ಹಪ್ಪ ಸುಖ ಚಾಚಿ ಚಾಚಿ ವರ್ಧನ್ ಚಾಚಿ ಗುಡ್ ಬಾಯ್ ಚಾಚಿ ವರ್ಧನ್. ವರ್ಧನ್ ಎಂಚ ಚಾಚುಣ ಸೋಜೋಲೆ, ವರ್ಧನ್ ಎಂಚ ಚಾಚುಣ ಸೋಜೋಲೆ, ವರ್ಧನ್ ಬಾಬು ಚಾಚುಣ ಎಂಚ ಸುಖ ಸೋಜೋಲೆ. ವರ್ಧನ್ ಚಾಚಿ ಜೋ ಬಾಬು ಬಾಬು ಜೋ ಜೋಯ್ ಸುಖ ಚಾಚುರಿಯರಾ ಬಾಬು ಚಾಚುರಿಯನ್ನ బాబు తాచి అప్ప తాచిలప్పన్న బంగారు బంగారు చాచిలే. జోయ్ 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 బాబు జోయ్ 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 బంగారు జోయ్ 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 జోయ్. ಕೂಂದರು ಎನ್ನ ಕೂಂದರು ಬಿಟ್ಟು ನೋಡಿ ಈಗ ಮಲಗ್ತಾನೆ ನೋಡಿ ನಮ್ಮ ವರ್ಧನ್, ಈಗ ಮಲಗ್ತಾನೆ. ವರ್ಧನ್ ಬಾಬು ಚಾಚಿ, ವರ್ಧನ್ ಬಾಬು ಚಾಚಿ, ವರ್ಧನ್ ಬಾಬು ಚಾಚಿ చాచోడు సోజోలే ఇంకులేగా అర్థాపునంతు సోజోలే ಏನು ಪಾತಿರೋಣ ಅರ್ಥಾಪುಣಂತು ಸೋಜೋಡು ವರ್ಧನ. ವರ್ಧನ ವರ್ಧನ್ ಬಾಬು ಚಾಚಿ ಎನ್ನ ಬಂಗಾರು ಚಾಚಿಲೆಪ್ಪ ಚಾಚಿ ಚಾಚಿ ಚಾಚಿ. ನೋಡಿ ಈಗ ಮಲಗ್ತಾನೆ ವರ್ಧನ್, ಈಗ ಮಲಗ್ತಾನೆ. ಮಲಗು ಮಲಗು ಮಗುವೆ ಮಲಗು ಮಗುವೆ ಮಲಗು ಮಗುವೆ. ನೋಡಿ ನೋಡಿ ನೋಡಿ, ಗುಡ್ ಬಾಯ್, ಗುಡ್ ಬಾಯ್ ವರ್ಧನ್, ವರ್ಧನ್ ಕಂದ ಗುಡ್ ಬಾಯ್, ಗುಡ್ ಬಾಯ್ ಅನ್ನೆ ಅಂದಪ್ಪ ನೆರ್ಪುರಿ ಅಪ್ಪ ಎನ್ನ ಬಂಗಾರಗು. ಇವಳು ನೋಡಿ ಹಾಯ್ದು ನೋಡಿ ನನ್ನ ಬಟ್ಟೆ ಒಳಗೆ ಯಾರು ನೋಡಿ ಇಲ್ಲಿ ಗಂಗಾ. ಗಂಗಾ ತಾಚಿರಪ್ಪ ಎನ್ನ ಕಂದ ಅಂದಪ್ಪ ಸ್ವಾಮಿ. ಫ್ರೆಂಡ್ಸ್, ನನ್ನ ಕೈಯಲ್ಲಿ ಟ್ರೈಪಾಡ್ ಎಲ್ಲ ಇಲ್ಲ ಆಯ್ತಾ, ನಾನೊಂದು ಹೀಗೆ ಬಂದದ್ದು ಇಲ್ಲಿಗೆ. ನನ್ನ ಬಾಬಾ ನೋಡಿ ಮಲಗಿದ್ದು ನೋಡಿ, ನನ್ನ ಬಾಬು ಇನ್ನೂ ಸಹ ಏನಿಲ್ಲ ಬಾಬು. ಲಕ್ಕುಣ್ಣ ಪಂತಿ ತಿಂಕನ ಲಕ್ಕಲೆ ಇದ್ಯಪ್ಪ ನೋಡಿ. ದೇವರೇ ನೋಡಿ, ಇಷ್ಟು ಹೊತ್ತಾದ ಸಹ ಹೇಳಿಲ್ಲ ನನ್ನ ಕೊಂಡಾಟದ ಮುದ್ದೆ. ಕೊಂಡಾಟದ ಮುದ್ದೆ. ಜೋ 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 ನೋಡಿ ನಾನು ಕೂತದಲ್ಲಿ ನೋಡಿ. ಜೋ 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 ಜೋ
ಜೋ ಜೋ ಜೋ ಅಂಜರು ಕುಂಜರಿ ಇನ್ನು ಅಂಜರು ಕುಂಜರಿ ಇನ್ನು ಅಂಜರು ಕುಂಜರಿ ಇನ್ನು ಕುಂಜರು ಪುಂಜರಿ ಇನ್ನು ನೋಡಿ ನಮ್ಮ ಒಂದು ಗಮ್ಮತ್ತು ನೋಡಿ ಇಲ್ಲಿ ನನ್ನ ಮತ್ತು ವರ್ಧನ್ನ ಒಂದು ಗಮ್ಮತ್ತು ನೋಡಿ ಬಾಬಾದ ಮುಖ ನೋಡಿ ವರ್ಧನ್ ಬಾಬಾದ ಮುಖ ನೋಡಿ ಅಜ್ಜನ ಮುಟ್ಟ ಎನ್ನ ಮುದ್ದು ಕಂದ ಓ ಚಕ್ಕ ಚಕ್ಕ ಚಕ್ಕರಿ ಉಣ್ಣು ಮುದ್ದು ಎನ್ನ ಮುದ್ದು ಬಂಗಾರ ಎನ್ನ ಮುದ್ದು ಬಂಗಾರ ಅಂದಪ್ಪ ಎನ್ನ ಮುದ್ದು ಬಂಗಾರ ನನಗೆ ಆಗುದಿಲ್ಲ ಫ್ರೆಂಡ್ಸ್ ಕೈಯಲ್ಲಿ ಟ್ರೈಪಾಡ್ ಇಲ್ಲ ನೋಡಿ ನನ್ನ ಮುದ್ದು ನನ್ನ ಇನ್ನು ಶೇಳಣ್ಣ ಶೇಳೆ ಬಂಗಾರು ಉಂಜಿರು ಪುಂಜಿರಿ ಅನ್ನರು ಪುಂಜಿರಿ ಪುಂಜಿರಿ ನೋಡಿ ಎಲ್ಲರನ್ನು ಕೊಂಡಾಟ ಮಾಡಿ ಬಂದಾಯ್ತು. ವರ್ಧನ್ ಇನ್ನೂ ಸಹ ಹೇಳಿಲ್ಲ ನೋಡಿ. ಇವನ್ನೆಲ್ಲ ನೋಡಿ ಒಮ್ಮೆ ನಮ್ಮ ಕೊಂಡಾಟದ ಮುದ್ದೆಗಳು. ಆಗೋದಿಲ್ಲ ವರ್ಧನು ಏನ ಪುಟ್ಟು ಗಂಡ ತೋಟಕ್ಕೆ ಹೊರಟಿದ್ದಾರೆ. ಎಂತ ಮಾಡಲಿಕ್ಕೆ? ಕಾಯಿ ಹೆಕ್ಲಿಕ್ಕ? ಹಾಂ, ಈಗ ಅವ ಬರ್ಲಿಕ್ಕೆ ಆಯ್ತು ಮಾರ, ಇವರೀಗ ಹೋಗುದು. ಫ್ರೆಂಡ್ಸ್, ನನ್ನ ಮಗನಲ್ಲಿ ಸಹ ಹೇಳ್ತೇನೆ ಅವನ ಎಕ್ಸ್ಪ್ರೆಷನ್ ಹೇಗೆ ಉಂಟು ನೋಡುವ. ಸಿದಾ ಓ ಸಿದಾ, ಎಂತ ಗೊತ್ತುಂಟಾ, ನಾನಿನ್ನು ವ್ಲಾಗ್ ಮಾಡೋದಿಲ್ಲ. ನಿನ್ನೆ ಎಂತ ಒಪಿನಿಯನ್? ಎಲ್ಲ ಬಿಟ್ಟು ನೀನು ಎಷ್ಟು ನೋಡಿದಿ ನನ್ನ ವ್ಲಾಗ್? ಎಡಿಟ್ ಮಾಡೋದು ಸರಿ, ಆದ್ರೆ ಸರಿ ನಮಗೆ ನೋಡ್ಬೇಕಲ್ಲ. ಯಾರು ಸಹ ನೋಡುದಿಲ್ಲ ಮಾರ. ಒಂದು ಟೈಟಲ್ ಬೇರೆ ಹಾಕಿದ್ದೇನೆ, ಐಟಮ್ ಬೇರೆ ಮಾಡಿದ್ದೇನೆ, ಆದ್ರೆ ಸಹ ಯಾರಿಗೆ ಸಹ ಗೊತ್ತಿಲ್ಲ. ಒಬ್ಬರು ಸಹ ಒಂದು ಕಾಮೆಂಟ್ ಸಹ ಮಾಡೋದಿಲ್ಲ, ಒಂದು ಲೈಕ್ ಮಾಡೋದಿಲ್ಲ. ಬೇಕಾ ವ್ಲಾಗಿಂಗ್ ನನಗೆ? ಅದಕ್ಕೆ ಇನ್ನುಂಟಲ್ಲ, ನಾನು ಯಾರು ಸಹ ನೋಡ್ತಾರೆ ಯಾರು ಸಹ ನೋಡಲಿ ಅಂತ ಹೇಳಿ ನಾನು ವ್ಲಾಗ್ ಮಾಡೋದಿಲ್ಲ. ನಾನು ಎಂತಕ್ಕೆ ವ್ಲಾಗ್ ಮಾಡ್ತೇನೆ ಗೊತ್ತುಂಟಾ? ನಾನು ಮಾಡ್ತೇನೆ, ನನಗೆ ಬೋರ್ ಆಗ್ತದೆ, ನಾನು ಎಲ್ಲರನ್ನು ಸಹ ಮಾತಾಡಿಕೊಂಡು ಬರ್ತೇನೆ. ಮತ್ತು ನನ್ನ ಮೆಮರಿಗೆ, ನಾನು ಅಜ್ಜಿ ಆಗುವಾಗ ನನಗೆ ಒಂದು ಮೆಮರಿ ಬೇಕಲ್ಲ ಏನಾದರೂ, ಅದಕ್ಕೋಸ್ಕರ ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಬಿಡ್ತೇನೆ. ಯಾರಿಗೋಸ್ಕರ ಸಹ ನಾನು ವ್ಲಾಗಿಂಗ್ ಇನ್ನು ಮಾಡೋದಿಲ್ಲ. ಇವರಿಗೆ ಯಾರಿಗೆ ಸಹ ರೆಸಿಪಿ ಸಹ ಬೇಡ ಅಂತೆ ನಾನು ಮಾಡಿದ್ದು, ಯಾವುದು ಸಹ ಎಂಥದ್ದು ಸಹ ಬೇಡ ಅವರಿಗೆ. ಮತ್ತೆ ಎಂಥದಕ್ಕೆ ಅಲ್ಲ, ನಮ್ಮ ಪಾಪದವರದ್ದು ವ್ಲಾಗಲ್ಲಿ ಎಂತ ನೋಡಲಿಕ್ಕೆ ಸಿಗ್ತದೆ? ಅವರಿಗೆ ಎಂಥದ್ದು ಸಿಗೋದಿಲ್ಲ. ಅದಕ್ಕೆ ನೋಡೋದಿಲ್ಲ, ಎಲ್ಲ ಪಾಶ್ ಎಲ್ಲ ಬೇಕು, ಚಿನ್ನ ಬಣ್ಣ ಬಂಗಾರ, ಮತ್ತು ಊರೂರು ತಿರುಗುದು, ಒಳ್ಳೆ ಒಳ್ಳೆ ತಿಂಡಿ ಎಲ್ಲ ಬೇಕು. ನಮ್ಮ ಹತ್ರ ಎಂತ ಉಂಟು? ಹಾಗೆ ಇನ್ನು ನಾನು ವ್ಲಾಗ್ ಮಾಡೋದಿಲ್ಲ. ನಾನಿನ್ನು ವ್ಲಾಗಿಂಗ್ ಮಾಡೋದಿಲ್ಲ. 60 ದಿವಸ ನಾನು ನೋಡಿದೆ, ನನಗೆ ಎಂಥ ಪ್ರಯೋಜನ ಆಗಲಿಲ್ಲ. ಹಾಗೆ ಖುಷಿ ಅಲ್ಲ ನಿಂಗೆ ಸಹ? 1000 ಸಬ್ಸ್ಕ್ರೈಬರ್ ಬಿಟ್ಟು ಒಂದು 100 ಸಬ್ಸ್ಕ್ರೈಬರ್ ಆ್ಯಡ್ ಆಗಲಿಲ್ಲ. ಎಂತ ಮಾಡೋದು? ಹೌದು, ನಾವು ಫಸ್ಟಿಗೆ ಹೇಳಿದ್ದು ಸಹ ಹಾಗೆ, 1000 ಆಗದಿದ್ರೆ ಮಾಡಲಿಕ್ಕಿಲ್ಲ ಅಂತ. ಅದು ಸಹ ಹೌದು ಫ್ರೆಂಡ್ಸ್, ನಾವು 1000 ಸಬ್ಸ್ಕ್ರೈಬರ್ ಇದೊಂದು ಟಾರ್ಗೆಟ್ ಇಟ್ಟಿದ್ದೆವು. ನನಗೆ 2 ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ ಆಗಬೇಕು ಅಂತ ಹೇಳಿ. ಅದು ಸಹ ಬಿಟ್ಟು ಒಂದು 100 ಸಬ್ಸ್ಕ್ರೈಬರ್ ನನಗೆ ಜಾಸ್ತಿ ಆಗಲಿಲ್ಲ. ಆದ ಕಾರಣ ನಾನು ಇದು ವ್ಲಾಗಿಂಗನ್ನು ಬಿಡುದು ಅಂತ ಯೋಚನೆ ಮಾಡಿದ್ದೇನೆ. ಯಾಕೆ ನಮ್ಮದು ಕ್ವಾಲಿಟಿ ಸಹ ಎಲ್ಲ ಯಾರಿಗೆ ಸಹ ಒಂದು ಎಂಟರ್ಟೈನ್ಮೆಂಟ್ ಸಹ ಸಿಗೋದಿಲ್ಲ ಅಂತಾದರೆ ಸುಮ್ಮನೆ ಯಾಕೆ ನಾನು ಎಫರ್ಟ್ ಬಂದು ಆಚೆ ಈಚೆ ಹೋಗಿಕೊಂಡು ಮ್ಯೂಸಿಕ್ ಹುಡುಕಿಕೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಕಣ್ಣು ಇಡೀ ನೋವು ಗೊತ್ತು, ಕಣ್ಣಲ್ಲಿ ಇಡೀ ನೀರು ಬರ್ತದೆ ನನಗೆ. ಹಾಗೆ ಇದು ಎಲ್ಲಿಗೆ ಸಹ ರೀಚ್ ಆಗ, ನಮ್ಮ ಯೂಟ್ಯೂಬ್ ಉಂಟಲ್ಲ 5,000 ಜನರಿಗೆಲ್ಲ ನನ್ನ ಇದನ್ನು ವಿಡಿಯೋ ಒಂದು ರೆಕಮೆಂಡ್ ಮಾಡ್ತದೆ ಗೊತ್ತಲ್ಲ. ಅಷ್ಟು ವಿಷಯ ಉಂಟು. ನಮ್ಮ ಇಂಡಿಯನ್ ಕಲ್ಚರ್ ತೋರಿಸ್ತೇನೆ, ನಮ್ಮ ಅಗ್ರಿಕಲ್ಚರ್ ಸಿಸ್ಟಮ್ ತೋರಿಸ್ತೇನೆ, ನಮ್ಮ ಹಳ್ಳಿಗಳ ಏಳು ಬೀಳುಗಳು ಎಲ್ಲ ಇದರಲ್ಲಿ ನೋಡಲಿಕ್ಕೆ ಸಿಗ್ತದೆ. ಜನರಿಗೆ ಆಸಕ್ತಿ ಇಲ್ಲದಿದ್ದರೆ ನಾವೆಂತ ಮಾಡೋದು ಇಂಥದ್ರಲ್ಲಿ ಅಲ್ವಾ? ಮತ್ತು ಪಾಶ್ ಎಲ್ಲ ನಾನು ತೋರಿಸೋದಿಲ್ಲ. ಯಾಕೆಂದರೆ ನಮ್ಮ ಹಳ್ಳಿಯ ಸ್ಥಿತಿಗತಿ ಎಲ್ಲ ಮನೆಯಲ್ಲಿ ಸಹ ಇದೇ ಥರ ಇರುವುದು. ಹಾಗೆ ಇದು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು, ಹಿಂದೆ ಹೇಗಿದ್ರು ಹಳ್ಳಿಯಲ್ಲಿ ಏನೆಲ್ಲ ಆಗ್ತಾ ಇತ್ತು ಅಂತೆಲ್ಲ ಹೇಳಿ ಗೊತ್ತಾಗಬೇಕು. ಸೊ ಹಾಗಾಗಿ ಹೇಗೂ ನನ್ನ ಟಾರ್ಗೆಟ್ ಸಹ ರೀಚ್ ಆಗಲಿಲ್ಲ. ಹಾಗೆ ಇನ್ನು ನಾನು ವ್ಲಾಗಿಂಗಿಗೋಸ್ಕರ ವ್ಲಾಗಿಂಗ್ ಮಾಡೋದಿಲ್ಲ. ನನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ, ನನ್ನ ಮೆಮೊರಿಗೋಸ್ಕರ ನಾನು ಏನೋ ಒಂದು ಮಾಡ್ತೇನೆ, ನಾನು ಹಾಕ್ತೇನೆ ನನ್ನ ಕ್ವಾಲಿಟಿಯಲ್ಲಿ. ನನಗೆ ಹೇಗೆ ಆಗ್ತದೆ ನನ್ನ ಶಕ್ತಿ ಅನುಸಾರ ನಾನು ಮಾಡಿ ಹಾಕ್ತೇನೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಕ್ಷಮೆ ಕೇಳ್ತೇನೆ, ಎಲ್ಲರ ಹತ್ರ ಸಹ. ಅಂದರೆ ನಿಮ್ಮ ಒಂದು ಟೇಸ್ಟನ್ನು ನನಗೆ ರೀಚ್ ಆಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತು ಇಷ್ಟ ಇದ್ದವರಿಗೆಲ್ಲ ಶೇರ್ ಮಾಡಿ. ಹಾಗೆ ಇಷ್ಟ ಇದ್ದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಿ, ಇಲ್ಲದೆ ಸಬ್ಸ್ಕ್ರೈಬ್ ಮಾಡಬೇಡಿ. ಮತ್ತು ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಕಂಪ್ಲೀಟ್ ವಿಡಿಯೋ ನೋಡಿ. ನೀವು ಅರ್ಧ ನೋಡಿ ಬಿಟ್ಟರೆ ನಮ್ಮ ವಿಡಿಯೋದ ಕ್ವಾಲಿಟಿ ಒಳ್ಳೆದಿಲ್ಲ ಅಂತ ಹೇಳಿ ವಿಡಿಯೋವನ್ನು ಮತ್ತು ಅದರದ್ದು
ತುಂಬ ಅಲ್ಗೋರಿದಮ್ ಫ್ಯಾಕ್ಟರ್ಸ್ ಎಲ್ಲ ಇದೆ. ಅದು ವಿಡಿಯೋವನ್ನು ಬೇರೆ ಕಡೆ ರೆಕಮೆಂಡ್ ಮಾಡೋದಿಲ್ಲ ಯೂಟ್ಯೂಬ್, ಇವರ ವಿಡಿಯೋದಲ್ಲಿ ಕ್ವಾಲಿಟಿ ಇಲ್ಲ ಅಂತ. ಜಸ್ಟ್ ನೋಡಿ ಇಷ್ಟು ನೋಡಿದ್ರೆ ಸಾಕು ಅಂತ ಹಾಗೆ ಮಾಡಬೇಡಿ. ನಿಮ್ಗೆ ಇಷ್ಟ ಇದ್ರೆ ಪುರ್ಸೋತಿದ್ರೆ ಮಾತ್ರ ನೋಡಿ, ಇಲ್ಲದಿದೆ ನೋಡೋದು ಬೇಡ. ಹಾಗೆ ನನ್ನ ವಿಡಿಯೋ ಇನ್ನು ಯಾರು ಸಹ ಸುಮ್ಮನೆ ನೋಡಲಿಕ್ಕೆ ಹೋಗಬೇಡಿ. ಏನಾದರೂ ನಿಮಗೆ ಅದರಲ್ಲಿ ಸಿಗ್ತದೆ ಅಂತ ಇದ್ರೆ ಮಾತ್ರ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್ ಅಲ್ಲ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗಷ್ಟೇ ಹಾಲು ಕರೆದೆಲ್ಲ ಬಂದೆ. ಬರುವಾಗ ಇಲ್ಲಿ ಒಂದು ತೆಂಗಿನಕಾಯಿ ಇರ್ತಿದ್ದೆ ತಿನ್ನು ಅಂತ ಆಯ್ತು ನನಗೆ. ಮತ್ತು ಚಹಾ ಮಾಡಬೇಕು ಕೆಲಸದವನಿಗೆ. ನೀವು ಚಹಾ ಮಾಡ್ತೇನೆ. ಇನ್ನು ಚಹಾ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದಿಷ್ಟು ಹಾಲು ನಾನು ಸಂಜೆ ಕುದಿಸೋದು ದೇವರಿಗೆ ಇಡಲಿಕ್ಕೆ ಅಂತ ಹೇಳಿ. ಇದು ಬೆಳಗಿನ ಹಾಲು. ಇದು ನೋಡಿ ಎಷ್ಟು ತಿಕ್ಕುಂಟು ನೋಡಿ ನಮ್ಮ ಕೆನೆ. ಫ್ರಿಜ್ಜಲ್ಲಿ ಇಟ್ಟರೆ ನೋಡಿ, ಅದು ಬೆಳಿಗ್ಗೆ ನಾವು ಸ್ವಲ್ಪ ಕುಡಿತೇವಲ್ಲ, ಆಗ ಕೆನೆ ಎಲ್ಲ ಹುಡಿ ಆಗ್ತದೆ ಇದರಲ್ಲಿ. ಇಬ್ಬರದ್ದು ಹಾಲು ಒಟ್ಟಿಗೆ ನನಗೆ ಇಷ್ಟು ಸಿಗ್ತದೆ. ಇದು ಮತ್ತು ಅದು ನೋಡಿದ್ರಲ್ಲ ನೀವು, ಇಷ್ಟು ಸಿಗ್ತದೆ ನೋಡಿ. ಚಾದ ನೀರು ಕುದೀತು, ಇದಕ್ಕೊಂದು ಇನ್ನು ಹುಡಿ ಹಾಕ್ತೇನೆ. ಇದು ಇಷ್ಟು ಕೆಲಸ ಆದರೆ ಉಂಟಲ್ಲ, ಇನ್ನು ನನಗೆ ಹೆಚ್ಚಿನ ದೊಡ್ಡ ಎಂಥ ಕೆಲಸ ಸಹ ಇಲ್ಲ. ಅಂದರೆ ಈಗ ನಮ್ಮ ಕೆಲಸದ ಸಂಜೆ 4:15 ನಂತರ ಇಲ್ಲೇ ಇರ್ತಾರೆ ಹಟ್ಟಿಯರು. ಅದು 1 ಹಸು ಇರಲಿ 2 ಹಸು ಇರಲಿ. ಇವತ್ತು ನಾನು ವೃದ್ಧಿ ಮತ್ತು ವಾರ್ಜನ ಇಬ್ಬರು ಹಸು ಬಿಟ್ಟಿದ್ದಾರೆ. ಎಂಥ ಕೆಲಸ ಮಾಡ್ತಾನೆ ಗೊತ್ತಿಲ್ಲ. 4:15 ರಿಂದ 5:30ವರೆಗೆ ಹಟ್ಟಿಯ ಕೆಲಸವೇ ಮಾಡ್ತಾ ಇರ್ತಾನೆ. ಅಕ್ಕಚ್ಚು ಕೂಡ ಇಲ್ಲ. ಹಿಂಡಿ ಸಹ ನಾನೀಗ ಕೊಡೋದಿಲ್ಲ. ಅಂದರೆ ಸುಮ್ಮನೆ ಹಾಲು ಹೆಚ್ಚು ಮಾಡಿ ಅಷ್ಟು ಮಜ್ಜಿಗೆ ಎಲ್ಲ ಚೆಲ್ಲುವಾಗುಂಟು. ನನಗೆ ಬೇಸರ ಆಗ್ತದೆ. ಅದಕ್ಕೆ ಸಿಕ್ಕಿದ ಹಾಲು ಸಾಕು, ಸಿಕ್ಕಿದ ತುಪ್ಪ ಸಾಕು ಅಂತ ಹೇಳಿ ಜಾಸ್ತಿ ಹಿಂಡಿ ಎಲ್ಲ ಹಾಕಲಿಕ್ಕೆ ಹೋಗೋದಿಲ್ಲ. ಹೊಟ್ಟೆ ತುಂಬ ಹುಲ್ಲು ಕೊಡ್ತೇನೆ. ಅದು ಯಾರ್ಯಾರ ತೋಟದಲ್ಲೇ ತಗೊಂಡು ಬರ್ತಾರೆ. ನಮ್ಮ ತೋಟದ್ದು ಸಹ ಹೆರಿಯುವುದಿಲ್ಲ, ಅದು ಸಣ್ಣ ಸಣ್ಣ ಹುಲ್ಲು ಅಂತ ಹೇಳಿ. ಹಾಗೆ ಇದರಲ್ಲಿ ಅಡ್ಜಸ್ಟ್ ಮಾಡೋದು. ಹಾಗೆ ಸ್ವಲ್ಪ ಹಾಲಲ್ಲಿಯೇ ಸುಧಾರಿಸೋದು ನಾವು. ಅಂದರೆ ಹಾಲು ನಮಗೆ ಸಾಕಾಗುವಷ್ಟು ಉಂಟು, ಹಾಗೆ ಅಲ್ಲ. ಹಿಂಡಿ ಎಲ್ಲ ಕೊಡೋದ ಕಾರಣ ಅಕ್ಕಚ್ಚಿ ಕೊಡಲಿಕ್ಕೆಲ್ಲ ಎಂತ ಸಹ ಇಲ್ಲ. ಒಂದು ಹುಲ್ಲು ಹಾಕಿ ಒಂದು ಸೊಪ್ಪು ಹಾಕಿದರೆ ಆಯ್ತು, ಅದು ಅವನೇ ಮಾಡ್ತಾನೆ. ಈಗ ಅಲ್ಲಿ ಮುಳ್ಳೆಲ್ಲ ತೆಗಿಲಿಕ್ಕೆ ಉಂಟು, ಅದನ್ನು ತೆಗಿಸ್ಲಿಕ್ಕೆ ಹೇಳಬೇಕಷ್ಟೇ, ತೆಗಿತಾನೇನೋ ಗೊತ್ತಿಲ್ಲ. ಹಾಗೆ ಸಂಜೆಗೆ ನಾನು ತುಂಬ ಫ್ರೀ ಆಗಿರ್ತೇನೆ ನೋಡಿ. ಇಷ್ಟು ಹಸು ಇದ್ದರೆ ಸಹ ನಾನೇ ಮಾಡಿದ್ರೆ ಸಹ ಎಂತ ಸಹ ಇಲ್ಲ. ಇನ್ನು ಹೋಗಿ ಅಕ್ಕಚ್ಚು ಸ್ವಲ್ಪ ನಮ್ಮದು ಇದು ಮಿಕ್ಸಿ ತೊಳಿತಾವಲ್ಲ ನಾವು, ಸಾಂಬಾರು ಅಥವಾ ಅಕ್ಕಿ ದೋಸೆ ಇದೆಲ್ಲ, ಅದೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪ ಬಾಳೆಹಣ್ಣಿದ್ರೆ ಒಂದಷ್ಟು ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡಿ ನಾನು ಕೊಡೋದು. ಅಲ್ಲಿಗೆ ಆಯಿತು. ಮತ್ತು ಹಿಂಡಿ ತರಿಸೋದಿಲ್ಲ ಅಂತಲ್ಲ, ಈಗ ತರಿಸೋದ ದಿವಸ ಇದೆ. ನಾವು ಅಡಿಕೆ ಕೊಡಲಿಕ್ಕೆ ಹೋದ ದಿವಸವೇ ನಾನು ಹಿಂಡಿ ಸಹ ತಗೊಂಡು ಬರೋದು. ಅದು ಬಂದಷ್ಟು ದಿವಸ ಕೊಡ್ತೇನೆ. ಹಾಗೆ ಅಂದರೆ ಅವರಿಗೆ ಸಾಸಾಗ್ತದೆ. ಈಗ ನಮಗೆ ಸಹ ಒಮ್ಮೊಮ್ಮೆ ಹೊರಗಿನ ಫುಡ್ ಎಲ್ಲ ತಿನ್ನಬೇಕು ಅಂತ ಆಸೆ ಆಗೋದಿಲ್ಲ. ಹಾಗೆ ಕೊಡ್ತೇನೆ ನಾನು. ಇದು ಎಳ್ಳು ಹಿಂಡಿ ಮತ್ತು ಗೋಧಿ ಬೂಸ, ಅಕ್ಕಿ ತೌಡು ಸಿಗುವಾಗ ಅಕ್ಕಿ ತೌಡು ನಾನು ಮಿಲ್ಲಿಂದವೇ ತಂದು ಕೊಡ್ತೇನೆ. ನಮ್ಮ ಊರಿಗೆ ಅದೇ ಬೆಸ್ಟ್ ಅಂತ ಹೇಳಿ. ಈಗ ಅಕ್ಕಿ ತೌಡು ಸಿಗುವುದಿಲ್ಲ, ಇನ್ನು ಅವರೆಲ್ಲ ಭತ್ತ ಎಲ್ಲ ಬೆಳೆದಾಗಬೇಕು. ಅದು ನಮ್ಮ ಊರಲ್ಲಿ ಉಂಟು. ಹಾಗೆ ಅಲ್ಲಿಂದ ಅಕ್ಕಿ ತೌಡೆಲ್ಲ ಹಾಕಿ ಕೊಡೋದು, ಅದು ಒಳ್ಳೆಯದಾಗ್ತದೆ. ಹಾಗೆ ಮತ್ತು ಸ್ವಲ್ಪ ಕಡಲೆ ಹಿಂಡಿ ಅಥವಾ ತೆಂಗಿನ ಹಿಂಡಿ ಎಲ್ಲ ಕೊಡೋದು. ಹಾಗೆ ಅದು ಅಡಿಕೆಗೆ ರೇಟ್ ಕಡಿಮೆ ಆಗಿದೆ ಅಂತೆ. ಹಾಗೆ ರೇಟ್ ಬರಲಿಕ್ಕೆ ಕಾಯ್ತಾ ಇದ್ದಾರೆ ತೆಗೆದಿಟ್ಟು. ಅದಾಗುವಾಗ ಹಿಂಡಿ ಸಹ ಎಲ್ಲ ಬರ್ತದೆ. ಮತ್ತು ಮನೆಗೆ ಗ್ರೋಸರಿ ಎಲ್ಲ ಆಗವೇ ಒಟ್ಟಿಗೆ ತರೋದೆಲ್ಲ. ಅಷ್ಟರವರೆಗೆ ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡೋದು. ಮತ್ತು ಸ್ವಲ್ಪ ಸ್ವಲ್ಪ ಬೇಕಾದ ಹಾಗೆ ತಗೊಂಡು ಬರೋದು. ಹಾಗೆ ಇನ್ನು ಅಶ್ವಿನಿ ವ್ಲಾಗ್ಸಲ್ಲಿ ನಾನು ವ್ಲಾಗಿಂಗ್ ಮಾಡೋದಿಲ್ಲ ಅಂತ ಸಾಕು ನನಗೆ. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ, ಮತ್ತು ಟೆನ್ಷನ್ ಆಗ್ತದೆ. ಇಡೀ ದಿವಸ ಸ್ಕ್ರೋಲ್ ಮಾಡೋದು, ಎಷ್ಟು ವ್ಯೂಸ್ ಆಯಿತು ಇದುವೇ ಅಂತ. ನಮ್ಮಂಥ ಬಿಗಿನರ್ಸ್ ನಾಳೆ ಬರವೇ ಹೀಗೆ. ಕೆಲವರಿಗೆಲ್ಲ 1 ವರ್ಷ ಹೋಗ್ತದೆ, ಕೆಲವರಿಗೆ 4 ತಿಂಗಳಲ್ಲೇ ಆಗ್ತದೆ. ಹೇಗೆ ಮ್ಯಾಜಿಕ್ ಆಗ್ತದೆ ಗೊತ್ತಿಲ್ಲ ಮಾರ್ರೆ ನನಗೆ ಸಹ. ಹಾಗೆ ನಂದು ಮತ್ತೊಂದು ಇದರಲ್ಲಿ ಒಳ್ಳೆ ಇದಾಗಿದೆ. ಆದರೆ ಅದರಲ್ಲಿ ಸೆಲೆಕ್ಟೆಡ್ ಜನಗಳು ಮಾತ್ರ ಇರೋದು, ಮಾತ್ರ ಎಲ್ಲ ಸಹ ಒಳ್ಳೆ ಗೋಭಕ್ತರು ಗೋಪ್ರೇಮಿಗಳೇ ಇರೋದು. ಅವರದೆಲ್ಲ ಆಶೀರ್ವಾದ ಒಳ್ಳೆದುಂಟು ನನಗೆ. ಹಾಗೆ ಅದರಲ್ಲೇ ನನಗೆ ಕಂಟಿನ್ಯೂ ಮಾಡ್ಬೋದಿತ್ತು ಡೈಲಿ ಹಾಕಿಕೊಂಡು. ಬಟ್ ಅದರಲ್ಲಿ ರೆಡಿಸ್ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ನಾನು ಇದರಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೆ ಸಹ ಹಸುಗಳ ಮಹತ್ವ ಗೊತ್ತಾಗಬೇಕು. ನಮ್ಮ ಮಕ್ಕಳಿಗೆ ಹಸುಗಳ ಮಹತ್ವ, ಹಸುಗಳು ಅಂತ ಹೇಳಿದರೆ ಅದು ಫಾರಿನ್ ಹಸುಗಳಲ್ಲ, ನಮ್ಮ ನಾಟಿ ಹಸುಗಳ ಮಹತ್ವ ಗೊತ್ತಾಗಬೇಕು ಅಂತ ಹೇಳಿ ನಾನು ಇದನ್ನು ಮಾಡಿದೆ, ಈ ಚಾನೆಲನ್ನು. ಅದರಲ್ಲಿ ಯಾರು ಸಹ ನೋಡುವುದಿಲ್ಲ ಅಂತ. ಹಾಗೆ ನಾನು ಇವತ್ತಿಗೆ ಇದು ಸ್ಟಾಪ್ ಮಾಡ್ತೇನೆ. ಮತ್ತು ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.